ವಾಟ್ಸ್ಆಪ್ ಎಲ್ರಿಗೂ ನಮಸ್ಕಾರ. ಪುಲ್ಯ ಕಾಂಡಿರ್ದು ಬಯ್ಯ ಮುಟ್ಟ ದೊಂಬುಗು ಬೇಲೆ ಮಂತಿನಕ್ಲಿಗೆ ಸೊಲ್ಮೇಲು ಎಂಚ ದೊಂಬು ಜೋರ. ಸೊ ದೊಂಬುಗು ರಿಫ್ರೆಶ್ ಆಯರೆ ಎಂಕಲ್ನ ಮಿರರ್ ಇಮೇಜ್ ಪ್ರೋಗ್ರಾಮ್ ತೂವಡೆ. ಸೊ ವೆಲ್ಕಮ್ ಟು ಮಿರರ್ ಇಮೇಜ್ ನ ಓನ್ ಚಾನೆಲ್ ಮ್ಯಾಂಗ್ಳೂರ್ ಮಿರರ್. ಜಸ್ಟ್ ಮಾತಲ್ಲಿ ನಮ್ಮ ಗೆಸ್ಟ್ ಅನ್ನ ಇಂಟ್ರೊಡಕ್ಷನ್ ಮಾಡ್ತೀನಿ ನಾನು. ಇವರಿಗೆ ಮಾತಾಡೋದಂದ್ರೆ ತುಂಬಾನೇ ಇಷ್ಟ ಅಂತೆ. ಟಿವಿ ಆಂಕರಿಂಗ್, ರೇಡಿಯೋ ಜೋಕಿಯಲ್ಲಿ ಸಹ ಇವರು ಟ್ರೈ ಮಾಡಾಯ್ತು. ಹಾಗೆ ಮೂವಿ ಫೀಲ್ಡ್ ಅಲ್ಲಿ ಸಹ ಅವರ ಕರಿಯರ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈ XXL ಸೈಜ್ ಅಲ್ಲಿ ಇರೋ ಇವರು ಯಾರಂತ ನೀವು ಗೆಸ್ ಮಾಡ್ತಾ ಇರ್ಬೋದಲ್ವಾ. ಇವಳ ಇಂಟ್ರೊಡಕ್ಷನ್ ನಾನು ಕೊಡ್ತೀನಿ ಇವಾಗ. ಇವರು XXL ಸೈಜ್ ಅಲ್ಲಿ ಇದ್ರು ಸಹ ಇವ್ರಿಗೆ ಮೂವಿ ಮಾಡೋದ್ರೆ ತುಂಬಾನೇ ಇಷ್ಟ ಅಂತೆ. ಅವ್ರು ಅನ್ಕೊಳ್ತಾ ಇದ್ರು ಯಾರಪ್ಪ ನಮ್ಮ XXL ಸೈಜ್ಗೆ ಮೂವಿ ಕೊಡ್ತಾರಂತ ಹೇಳೋ ಅಷ್ಟ್ರಲ್ಲೇ ಹೊಡಿತು ನೋಡಿ ಲಾಟ್ರಿ. ಒಂದು ಮೊಟ್ಟೆ ಕೊತ್ತೆ ಮೂವಿ ಸಿಕ್ತು ನೋಡಿ. ಇವರ ಲೈಫ್ ಅಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ ಬಂದಿರೋದೇ ಈ ಮೂವಿಯಿಂದ. ಪ್ಲೀಸ್ ವೆಲ್ಕಮ್, ಶಿ ಇಸ್ ನನ್ ಅದರ್ ದೆನ್ ಶೈಲಶ್ರೀ ಮುಲ್ಕಿ. ಹಾಯ್ ಸಂಧ್ಯಾ. ಹಲೋ. ಹಾಯ್. ಮತ್ತೆ ಫಸ್ಟ್ ಆಫ್ ಆಲ್ ಮ್ಯಾಂಗ್ಳೂರ್ ಮಿರರ್ ಎಲ್ಲ ವ್ಯೂವರ್ಸ್ಗೆ ವೆರಿ ಬಿಗ್ ಹಾಯ್. ನನ್ನ ಹೆಸರು ಶೈಲಶ್ರೀ. ನೀವು ನನ್ನನ್ನು ನೋಡೇ ಇರ್ಬೋದು. ಒಂದು ಮೊಟ್ಟೆ ಕಥೆಯಲ್ಲಿ ಸರಳಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗೆ ಜಸ್ಟ್ ಶಾರ್ಟ್ ಇಂಟ್ರೊಡಕ್ಷನ್ ನಂದು. ಇವರ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಅವ್ರು ಹೇಳ್ಬಿಟ್ರು ಸರಳ ಅಂತ ಹೇಳಿ, ಸರಳವಾಗಿ ಮಾತಾಡ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಸೊ ಶೈಲಶ್ರೀ, ನಿಮ್ಗೆ ಶೈಲು ಓ ಶೈಲು ನೀ ಹೇಗಿದ್ದಿ ಹೇಳು ಅಂತ ಯಾರಾದ್ರೂ ಹಾಡಿದ್ದು ಉಂಟಾ? ಹಾಡಿದ್ದು ಹೌದು, ಒಂದು 2-3 ಜನ ಕಾಲೇಜಲ್ಲಿ ಇರ್ಬೇಕಿದ್ರೆ ಆ ಫಿಲ್ಮ್ ರಿಲೀಸ್ ಆಗಿತ್ತು. So, ಹೌದು. ನನಗೆ ಯಾವತ್ತೂ ಒಂದು ಬೇಸರ ಇತ್ತು. ನನ್ನ ತಂಗಿ ಹೆಸರು ಜಾಹ್ನವಿ ಅಂತ. ಸೊ ಅವಳನ್ನ ಶಾರ್ಟ್ ಆಗಿ ಜಾನು ಅಂತ ಕರಿತಾ ಇದ್ರು. ಸೊ ಅವಳ ಹೆಸರಲ್ಲಿ ಎಷ್ಟೊಂದು ಸಾಂಗ್ಸ್ ಬರ್ತಾ ಇತ್ತು. ಜಾನು ಮೇಲೆ ಎಷ್ಟು ಸಾಂಗ್ಸ್ ಬರ್ತಾ ಇತ್ತು, ನನ್ನ ಮೇಲೆ ಸಾಂಗ್ಸ್ ಅವಾಗ ಜಲಸ್ ಪಡ್ಕೊಳ್ತಾ ಇದ್ರ ಅಂತ. ನಮ್ಗೆ ಫೈಟ್ ಆಗ್ತಾ ಇತ್ತು. ಅಂದ್ರೆ ನನ್ನ ಹೆಸರಲ್ಲಿ ಯಾಕಪ್ಪ ಸಾಂಗ್ಸ್ ಇಲ್ಲ. ಸೊ ಆವಾಗ್ಲೇ ಬಂದದ್ದು ಶೈಲು ಮೂವಿಯಿಂದ ಗಣೇಶ್ ಅವ್ರ ಈ ಸಾಂಗ್. ಸೊ ಬಾರಿ ಖುಷಿ ಆಯ್ತು ನನ್ಗಂತೂ. ನಾನೇ ಹಾಡ್ತಿದ್ದೆ ಜಾಸ್ತಿ. ಸೊ ಹೌದು, ಕರೀತಾ ಇದ್ರು. ಓಕೆ, ಮೂವಿಯಲ್ಲಿ ನಾನು ನೋಡಿದ್ದೆ ನಿಮ್ಮನ್ನ. ಒಂದು ಮೊಟ್ಟೆ ಕತೆ ವಿಚ್ ಇಸ್ ಬ್ಲಾಕ್ ಬಸ್ಟರ್ ಹಿಟ್, ಸೂಪರ್ ಡೂಪರ್ ಹಿಟ್ ಮೂವಿ. ಸೊ ಅದರಲ್ಲೇ ನಿಮ್ಗೆ ನಿಮ್ ಲೈಫಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ ಸಿಕ್ಕಿದಲ್ವಾ. ಸೊ ಇವಾಗ ಹೇಗೆ ಅನಿಸ್ತಾ ಇದೆ, ಒಂದು ಸ್ಟಾರ್ ಇಮೇಜ್ ಅನ್ನ ಹೇಗೆ ನೀವು ಮೇಂಟೈನ್ ಮಾಡ್ಕೊಳ್ತಾ ಇದ್ದೀರಾ ಇನ್ ಬಿಟ್ವೀನ್ ಪಬ್ಲಿಕ್? ಇಲ್ಲ, ಅದು ಹೌದು, ಕರೆಕ್ಟ್. ಇಟ್ ವಾಸ್ ಅ ಬಿಗ್ ಬ್ರೇಕ್ ಅಂಡ್ ವಿಚ್ ವಾಸ್ ಅನ್ಎಕ್ಸ್ಪೆಕ್ಟೆಡ್, ದಟ್ ಆಲ್ಸೋ ಬ್ಯೂಟಿಫುಲಿ ಅನ್ಎಕ್ಸ್ಪೆಕ್ಟೆಡ್. ರಾಜ್ ಸರ್ ಆಗಿರ್ಬೋದು, ಸುಹಾನ್ ಸರ್ ಆಗಿರ್ಬೋದು, ಪ್ರವೀಣ್ ಸರ್ ಆಗಿರ್ಬೋದು, ಇವರೆಲ್ಲ ಸೇರಿ ಹೌದು ನಂಗೊಂದು ಚಾನ್ಸ್ ಕೊಟ್ಟರು. ಸೊ ಹಾಗಾಗಿ ಅದೆಲ್ಲ ಒಂದು ಟೀಮ್ ಎಫರ್ಟ್. ಸೊ ಹಿಟ್ ಆಯಿತು. ಈಗ ಮೇಂಟೈನ್ ಹೌದು ಮಾಡ್ತಾ ಇದ್ದೀನಿ. ಅಂದರೆ ನಾನು ಕೆಲಸ ಮಾಡ್ತೀನಿ. ಐ ಆಮ್ ಅ ವಾಯ್ಸ್ ಕೋಚ್ ಅಟ್ ಒನ್ ಆಫ್ ದ ಕಂಪನೀಸ್ ಇನ್ ಮ್ಯಾಂಗ್ಳೂರ್, ವಾಯ್ ಮಾರ್ಗೇಜ್ ಅಂತ. ಸೊ ಹೌದು, ಅಲ್ಲಿ ಹೋಗ್ಬೇಕಿದ್ರೆ ಮಾತಾಡ್ತಾರೆ. ಸೊ ಹಾಗೆ ಕೆಲವೊಂದು ಸರಿ ಹೊರಗೆ ಸಿಕ್ಕಿದ್ರೆಲ್ಲ ಅಷ್ಟೇನು ಅಂದರೆ ನಾನು ಸ್ಕ್ರೀನಿಗಿಂತ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತೀನಿ ಹೊರಗಡೆ. ಸೊ ತುಂಬ ಕಮ್ಮಿ ಜನ ಅಂದರೆ ಅಷ್ಟು ಬೇಗ ಗುರ್ತು ಹಿಡಿಯೋದು. ಬಟ್ ಬಂದರೆ ಖಂಡಿತ ಮಾತಾಡ್ಸಿ. ಸೊ ಹೇಗೆ ಫಿಲ್ಮಿ ಕ್ರೇಜ್ ಸ್ಟಾರ್ಟ್ ಆಯಿತು? ನೀವು ಶಾರದಾ ವಿದ್ಯಾಲಯ ಕಾಲೇಜಿದು ಸ್ಟೂಡೆಂಟ್ ಬೇರೆ. ಸೊ ನಿಮಗೆ ಈಗ XXL ಸೈಜ್ ಅಂತ ಹೇಳಿದಾಗ ಯಾರಪ್ಪ ಮೂವಿ ಕೊಡ್ತಾರೆ ಇವರಿಗೆ ಅಂತ ಹೇಳೋ ಈ ಜಮಾನದಲ್ಲಿ ಹೇಗಪ್ಪ ಬ್ರೇಕ್ ಸಿಕ್ತು ನಿಮಗೆ? ಅದು ಕರೆಕ್ಟ್ ಸಂಧ್ಯಾ. ಯಾಕೆಂದರೆ ನೀವು ಹೇಳಿದಾಗೆ ಒಂದು ಟಿಪಿಕಲ್ ಒಂದು ಹೀರೋಯಿನ್ ನಮಗೊಂದು ಇಮೇಜ್ ಇರುತ್ತೆ. ಒಂದು 36, 24, 36 ಆಗಿರ್ಬೋದು. ಸೊ ಒಂದು ಇಮೇಜ್ ಇರುತ್ತೆ. ಸೊ ಆ ಸ್ಟೀರಿಯೋ ಟೈಪ್ನ ನಾನೊಂದು ಬ್ರೇಕ್ ಮಾಡಿದ್ದೀನಿ ಅಂತ ನಂಗೆ ತುಂಬ ಖುಷಿ ಇದೆ. ಏನಾಯಿತು ಅಂದರೆ ಇಂಥದ್ರಲ್ಲಿ ನಂಗೆ ತುಂಬ ಆಸಕ್ತಿ ಇತ್ತು. ಅಂದರೆ ಡಾನ್ಸ್ ಆಗಿರ್ಬೋದು, ಎಸ್ಸೆ ರೈಟಿಂಗ್, ಇಲ್ಲ ಎಲೋಕ್ಯೂಷನ್, ಇಲ್ಲ ಸ್ಪೀಚ್, ಎಕ್ಸ್ಟೆಂಪರಿ, ಅದರಲ್ಲಿ ತುಂಬಾ ಆಸಕ್ತಿ ಇತ್ತು. ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತುಂಬಾ ಆಸಕ್ತಿ ಇತ್ತು. ಫಿಲ್ಮ್ ಲೈನ್ಗೆ ಬರ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆದರೆ RJ ಆಗಬೇಕು, VJ ಆಗಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೆ. ನಿಮ್ಮ FM ಕೂಡ ಬಂದಿದ್ದೆ ಇಂಟರ್ವ್ಯೂ ಕೊಡೋಕ್ಕೆ. ಸೊ ಅದೊಂದು ಭಾರಿ ಆಸೆ ಇತ್ತು ನನಗೆ. ಆದರೆ ಇದು ಆಗಿಬಿಡ್ತು. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಲುಕ್ ಬ್ಯಾಕ್. ನೋಡೋಣ ಏನು ವೇರ್ ಲೈಫ್ ಟೇಕ್ಸ್ ಮೀ. ಬಟ್ ಐ ಆಮ್ ಓಪನ್ ಫಾರ್ ಎವ್ರಿಥಿಂಗ್. ಅಲ್ವಾ? ಏನು ಫ್ಯೂಚರ್ ಪ್ಲಾನ್ಸ್ ಎಲ್ಲ, ಏನೆಲ್ಲ ಪ್ರಾಜೆಕ್ಟ್ ಇದೆ ನಿಮ್ಮ ಕೈಯಲ್ಲಿ ಇವಾಗ? ಈಗ ಸದ್ಯಕ್ಕೆ ಸಂಧ್ಯಾ ನಾನು ಕೆಲವು ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇದ್ದೀನಿ. ರೀಸೆಂಟ್ಲಿ ಐ ಫಿನಿಶ್ಡ್ ಒನ್ ಶಾರ್ಟ್ ಮೂವಿ. ನಮ್ಮದು ಗೊತ್ತಿರಬೇಕು, ತೋನ್ಸೆ ಯಶ್ ರಾಜ್ ಅವ್ರದ್ದು ಸತ್ತ ಕೊನೆ ಅಂತ. ಇಟ್ಸ್ ಕನ್ನಡ ಶಾರ್ಟ್ ಮೂವಿ. ಸೊ ಅದು ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಆಯಿತು. ಅದಾದಮೇಲೆ ಕನ್ನಡದಲ್ಲಿ ಒಂದು ಫಿಲ್ಮ್ ಮಾಡಿದೆ ರೀಸೆಂಟಾಗಿ, ವೇಗ 150 ಕಿಲೋಮೀಟರ್ಸ್ ಅಂತ. ಸೊ ನಾನೊಂದು ತುಳು ಫಿಲ್ಮ್ ಮಾಡಿದ್ದೀನಿ, ಅಪ್ಪೆ ಟೀಚರ್. ಹೌದು. ಸೊ ಅದರ ಅಸೋಸಿಯೇಟ್ ಡೈರೆಕ್ಟರ್ ಮಣಿ ಕಾರ್ತಿಕೇಯನ್ ಅಂತ. ಅವರು ಫುಲ್ ಫ್ಲೆಜೆಡ್ ಫಸ್ಟ್ ಡೈರೆಕ್ಟೋರಿಯಲ್ ಡೆಬ್ಯೂ ಅವ್ರದ್ದು ವೇಗ 150 ಕಿಲೋಮೀಟರ್ಸ್ ಅಂತ. ಈಗ ಶೂಟಿಂಗ್
ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಸೊ ಅದು ಒಂದು ರಿಲೀಸ್ ಆಗ್ಬೋದು ಒಂದು 2 ಮಂತ್ಸಲ್ಲಿ. ಓಕೆ, ಒಟ್ಟ ನಿಮ್ದು ಬಿಗ್ ಬ್ಯಾಂಗ್ ಈ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದಲ್ವಾ? ಹೌದು ಹೌದು. 2019 ನಿಮ್ಗೆ ಲಕ್ಕಿ ಅನ್ಸುತ್ತೆ ಹಾಗಾದ್ರೆ? ಆಬ್ವಿಯಸ್ಲಿ ನೋಡೋಣ, ಲಕ್ಕಿ ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನೋಡೋಣ ಏನಾಗುತ್ತೆ. ಓಕೆ, ಏನ್ ನಿಮ್ಮ ಹೆಲ್ತಿ ಬ್ಯೂಟಿ ಸೀಕ್ರೆಟ್? ಅಯ್ಯೋ, ಬ್ಯೂಟಿ ಸೀಕ್ರೆಟ್ಸ್ ಇಲ್ಲಪ್ಪ, ಏನಿಲ್ಲ. ನೀರಂತೂ ತುಂಬಾನೇ ಕುಡಿತೀನಿ ನಾನು. ಸೊ ನೀರಿಲ್ಲದೆ ನಂಗೆ ಆಗೋದೇ ಇಲ್ಲ. ಅಂದರೆ ನನಗೆ ಒಂದು ಸ್ವಲ್ಪ ಒಂದು ಬಾಟಲ್ ಇರಲೇಬೇಕು, ಥ್ರೋಟ್ ಡ್ರೈ ಆಗೋ ಪ್ರಾಬ್ಲಮ್ ಇದೆ. ಬಟ್ ಅದರ್ವೈಸ್ ಆಲ್ಸೋ ಐ ಲವ್ ಡ್ರಿಂಕಿಂಗ್ ಅ ಲಾಟ್ ಆಫ್ ವಾಟರ್. ಮತ್ತು ಹೌದು, ತಿನ್ನೋದ್ರಲ್ಲೂ ಭಾರಿ ಇಂಟ್ರೆಸ್ಟ್. ಹೌದು, ಎವ್ರಿ 2 hours ಏನಾದರೂ ತಿಂತಾ ಇರ್ಬೇಕು ನನಗೆ. ಸೊ ಹಾಗೆ ಅಷ್ಟೇ, ಮತ್ತೆ ಹಾಗೇನು ಸೀಕ್ರೆಟ್ಸ್ ಏನಿಲ್ಲ ಅಲ್ವಾ? ಸೊ ಈ ಜಮಾನದಲ್ಲಿ ಅಂದರೆ ಇವಾಗ ಟ್ರೆಂಡ್ ಏನಂತ ಹೇಳಿ 0 ಫಿಗರ್ ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಇವಾಗ ಸೀರಿಯಲ್ ಬ್ರಹ್ಮಗಂಟು ನೋಡಿರ್ಬೋದಲ್ವಾ? ಸೊ ಅಲ್ಲಿ ಇದು ಹೀರೋಯಿನ್ಸ್ ಲೀಡ್ ಆಕ್ಟರ್ಸ್ ಫುಲ್ ಫ್ಯಾಟ್ ಆಗಿದ್ದಾರೆ. ಹಾಗೆ ಅನುಷ್ಕಾ ಶೆಟ್ಟಿ ಸಹ ಒಂದು 0 ಫಿಗರ್ ಮೂವಿಯಲ್ಲಿ ಅವರು ಫುಲ್ ಫ್ಯಾಟ್ ಆಗಿದ್ದಾರೆ. ಸೊ ಆ ತರದೆಲ್ಲ ಇರ್ಬೇಕಾದ್ರೆ ನೀವು ಮೂವಿಗೋಸ್ಕರನೇ ಫ್ಯಾಟ್ ಆಗಿದ್ರ ಅಂತ ಏನಾದ್ರು? ಕರೆಕ್ಟ್, ಅದು ತುಂಬಾ ಜನ ಕೇಳ್ತಾರೆ ನನಗೆ. ಇಲ್ಲ ಅಂದ್ರೆ ನಾನು ಸ್ವಲ್ಪ ಪ್ಲಂಪಿ ಆಗಿದ್ದೆ. ಐ ವಾಸ್ ಪ್ಲಂಪಿ. ಆದರೆ ರಾಜ್ ಸರ್ ಹೂಸ್ ದ ಡೈರೆಕ್ಟರ್ ಆ್ಯಂಡ್ ದಿ ಆ್ಯಕ್ಟರ್, ರಾಜ್ ಶೆಟ್ಟಿ ಸರ್ ಮತ್ತು ಸುಹಾನ್ ಸರ್ ಅವರು, ದೇ ವರ್ ವೆರಿ ಪರ್ಟಿಕ್ಯುಲರ್. ಅಂದರೆ ಶೈಲಾ ಸಪುರಾಗಬೇಡಿ, ತಿಂತಾನೆ ಇರಿ, ಸಣ್ಣ ಆಗಬೇಡಿ ಅಂತ ಹೇಳ್ತಾ ಇದ್ರು. ಸೊ ನಾನು ವೇಟ್ ಏನು ಪುಟ್ ಆನ್ ಹಾಗೇನಾದರೂ ಮಾಡಿಲ್ಲ, ಬಟ್ ಐ ವಾಸ್ ಮೇಂಟೈನಿಂಗ್ ದ ಸೇಮ್ ವೇಟ್. ಮತ್ತು ನನ್ನನ್ನು ಒಂದು ಸ್ವಲ್ಪ ಜಾಸ್ತಿ ದಪ್ಪಾಗಿ ಕಾಣಿಸೋಕ್ಕೆ ಸ್ಲೀವ್ಲೆಸ್ ಹೌದು ಬಟ್ಟೆ, ಸೊ ಅಂಥ ಬಟ್ಟೆಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ್ರು. ಕ್ಯಾರೆಕ್ಟರ್ಗೆ ತಕ್ಕಾಗೆ ನೀವು ಕ್ಲಿಕ್ ಆಗ್ಬಿಟ್ರಿ ಅಷ್ಟೇ. ಆಡಿಷನ್ ಇತ್ತು, ಸೊ ಆಡಿಷನ್ ಅಲ್ಲಿ ನಾನು ಸೆಲೆಕ್ಟ್ ಆಗಿ. ಓಕೆ, ಹೇಗಿತ್ತು ಆಡಿಷನ್ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಒಂದ್ ಸ್ವಲ್ಪ ಝಲಕ್ ಕೊಡಿ ನಮಗೆ. ಝಲಕ್ ಅಂದ್ರೆ ಸಂಧ್ಯಾ ಅವ್ರೆ, ಏನಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅಂದ್ರೆ ತುಂಬಾನೇ ಆಡಿಷನ್ಸ್ ಎಲ್ಲ ನಡೀತಾನೆ ಇರ್ತದೆ. ಸೊ ಎವ್ರಿ ಅದರ್ ಡೇ ಆಡಿಷನ್ಸ್, ಫಿಲ್ಮ್ ಆಡಿಷನ್ ಆಗಿರ್ಬೋದು, ಸೀರಿಯಲ್ ಆಡಿಷನ್ ಆಗಿರ್ಬೋದು, ನಡೀತಾನೆ ಇರುತ್ತೆ. ಬಟ್ ನನಗೂ ಒಂದ್ ಸ್ವಲ್ಪ ಹೆದರಿಕೆ ಇತ್ತು. ಬಿಕಾಸ್ ಆಡಿಷನ್ ಅಲ್ಲಿ ಹೇಳೋದು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಆದರೆ ಸೆಲೆಕ್ಟ್ ಆಗಿಲ್ಲ ಅಂತ. ಸೊ ಆ ವರ್ಡ್ ನನಗೆ ಕೇಳಿ ತುಂಬಾನೇ ಸುಸ್ತಾಗಿತ್ತು. ಅಂದರೆ ಶಾರ್ಟ್ ಲಿಸ್ಟ್ ಆಗಿದ್ದೀನಿ, ಸೆಲೆಕ್ಟ್ ಆಗಲಿಲ್ಲ. ಸೊ ಎಲ್ಲೋ ನನಗೆ ಒಂದು ಬೇಸರ ಇತ್ತು, ಹೋಗ್ಲಾ ಬೇಡವಾ, ಒಂದು ಕನ್ಫ್ಯೂಷನ್ ಇತ್ತು. ನನ್ನ ಸೀನಿಯರ್, ನಾನು ಅವ್ರ ಹೆಸರು ಎಲ್ಲ ಇಂಟರ್ವ್ಯೂ ಅಲ್ಲಿ ಹೇಳ್ತೀನಿ, ಅರ್ಪಿತ್ ಅಡ್ಯಾರ್ ಅಂತ ಶಾರದದಲ್ಲಿದ್ರು. ಈಸ್ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಫ್ ದ ಮೂವಿ ಒಂದು ಮೊಟ್ಟೆ ಕತೆ. ಸೊ ಅವರು ಹೇಳಿದ್ರು, ಹೀಗೆ ಸಿಕ್ಕಿ ಒಂದು ಆಡಿಷನ್ ಇದೆ, ಬರ್ತೀಯಾ? ಸೊ ದಟ್ಸ್ ಹೌ ಐ ವೆಂಟ್. ಆ್ಯಂಡ್ ಕರೆದ ತಕ್ಷಣ ಹೇಳಿದ್ರು 20 seconds ಕೊಡ್ತೀವಿ, ಕ್ಯಾಮ್ರಾ ಇತ್ತು, ಒಂದು ಗ್ರೀನ್ ಮ್ಯಾಟ್ ಇತ್ತು, ಅಲ್ಲಿ ನಿಂತು ಸ್ಟಾರ್ಟ್ ಮಾಡಿ ಆ್ಯಕ್ಟಿಂಗ್, ಏನು ಬೇಕೋ ಅದು ಮಾಡಿ ಅಂತ. ಆ್ಯಂಡ್ ಐ ವೆಂಟ್ ಆನ್. ಬಟ್ 1 ನಿಮಿಷ ತನಕ ಹೋದೆ, ಸ್ಟಾಪ್ ಮಾಡಿಲ್ಲ. ಆಗಲೇ ಸ್ವಲ್ಪ ಆಯಿತು, ಓಕೆ ಏನಾದರೂ ಒಂದು ಮಾಡಿದ್ದೀನಿ ಅಂತ ಆಯಿತು. ಬಿಕಾಸ್ ಸ್ಟಾಪ್ ಮಾಡಲಿಲ್ಲ ಅವರು 20 secondsಲ್ಲಿ. ಸೊ ಅದಾದಮೇಲೆ ಕೆಲವು ಕ್ವೆಶ್ಚನ್ ಆನ್ಸರ್ ರೌಂಡ್ಸ್ ಇತ್ತು. ಆ್ಯಂಡ್ ಇನ್ 2 days ನನಗೆ ಕಾಲ್ ಬಂತು, ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತ. ಸೊ ಆಗ ನಾನು ಏನೋ ಎಕ್ಸೈಟ್ಮೆಂಟ್ ತೋರಿಸ್ಲಿಲ್ಲ ಸಂಧ್ಯಾ. ಸೊ ಸುಹಾನ್ ಸರ್ ಅವ್ರು ಕೇಳಿದರು, ಏನು ಖುಷಿ ಇಲ್ವಾ ನಿಮಗೆ ಶಾರ್ಟ್ ಲಿಸ್ಟ್ ಆಗಿದ್ದು? ನಾನಂದೆ, ಸರ್ ಶಾರ್ಟ್ ಲಿಸ್ಟ್ ಕೇಳಿ ಸುಸ್ತಾಗಿದೆ, ಸೆಲೆಕ್ಟ್ ಅಂತ ಹೇಳಿದರೆ ಖುಷಿ ಆಗ್ತಿತ್ತು ಅಂತ. ಸೊ ಏನೋ ಹೇಳಿದೆ, ಆದರೆ 10 days ವರ್ಕ್ಶಾಪ್ ಇತ್ತು, ಅದಾದಮೇಲೆ ಫೈನಲ್ ಸೆಲೆಕ್ಷನ್ ಆಯಿತು. ಓಕೆ, ಎಲ್ಲರ ಮುಂದೆ ನೀವು ನಿಮ್ಮ ಖುಷಿನ ಇದು ಎಕ್ಸ್ಪ್ರೆಸ್ ಮಾಡಲಿಲ್ಲ, ಮನೆ ಹೋಗ್ಬಿಟ್ಟು ಸೆಲೆಕ್ಟ್ ಅಂತ ಹೇಳಿ? ಆಬ್ವಿಯಸ್ಲಿ ಮನ್ಸೊಳಗಡೆ ಇತ್ತು, ಅಂದರೆ ಮನೆಯಲ್ಲಿದ್ದೆ ನಾನು, ಮನ್ ಮೇಲೆ ಲಡ್ಡು ಫೂಟ ಆ ಥರ ಆಗ್ತಿತ್ತು, ಆ ಥರ ಇತ್ತು. ಬಟ್ ದೆನ್ ಆಯಿತು, ಚೆನ್ನಾಗಾಯಿತು. ಓಕೆ, ಇವಾಗ ಒಂದು ಮೊಟ್ಟೆ ಕತೆ ಮೂವಿ ಕ್ಯಾಮ್ರಾ ಫೇಸ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ಫಸ್ಟ್ ಟೈಮ್ ಹೌದು, ಅದು ನಂಗೆ ಖಂಡಿತ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನನಗೆ ಸಂಧ್ಯಾ ಅವರೇ, ಐ ಬಿಲೀವ್ ಇನ್ ಪ್ರಿಪೇರಿಂಗ್. ಸ್ವಲ್ಪ ಪ್ರಿಪ್ರೇಷನ್ ನನಗೆ ಯಾವತ್ತೂ ನನಗೆ ಇಷ್ಟ. ಹೌದು, ಒಂದು ಸ್ವಲ್ಪ ಪ್ರಾಕ್ಟೀಸ್ ಇರ್ಬೋದು, ಎಂಥದೇ ಇರಲಿ. ಬಿಕಾಸ್ ಐ ರಿಯಲಿ ಬಿಲೀವ್ ದ್ಯಾಟ್ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಸೊ ಏನಾದರೂ ಒಂದು ಸ್ವಲ್ಪ ಪ್ರಿಪ್ರೇಷನ್ ಬೇಕು ನನಗೆ. ಆದರೆ ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇದೆ. ಸೊ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಟ್ರಬಲ್, ಮತ್ತೆ ಸ್ಟಾರ್ಟ್ ಆಗುತ್ತೆ ಗಾಡಿ. ಸೊ ಹಾಗಿರ್ಬೇಕಿದ್ರೆ ಸ್ಟಾರ್ಟಿಂಗ್ ಕ್ಯಾಮ್ರಾ ನೋಡಬೇಕಿದ್ರೆ, ಆ್ಯಕ್ಷನ್ ಡೈರೆಕ್ಟರ್ ಆ್ಯಕ್ಷನ್ ಹೇಳಬೇಕಿದ್ರೆ, ಐ ಜಸ್ಟ್ ಫ್ರೋಸ್. ಓಕೆ, ನಾನು ಆಗ್ತಿಲ್ಲ ಅಂತ ಸರ್ ಹೇಳಿದ್ರು. ಇಲ್ಲ, ವರ್ಕ್ಶಾಪ್ ಎಲ್ಲ ಕೊಟ್ಟಿದ್ದೀವಿ, ಆಗತ್ತೆ. ರಾಜ್ ಸರ್ ಮುಖ ನೋಡಬೇಕಿತ್ತು, ಅಂದರೆ ಅದೇ ಸೀನ್, ಅಂದರೆ ಅವ್ರ ಪಕ್ಕದಲ್ಲಿದ್ದರು. ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಅವರು ಎಲ್ಲ ಹೊಸೊಬ್ಬರೇ, ಟೀಮಲ್ಲೂ ಹೊಸೊಬ್ಬರು, ನಾನು ಹೊಸೊಬ್ಳು. ಸೊ ಅವರಿಗೆ ಪಾಪ ತುಂಬಾ ಹೆದರಿಕೆ ಆಗಿತ್ತಂತೆ. ಆವಾಗ ಅವ್ರು ತೋರಿಸ್ಲಿಲ್ಲ, ಮತ್ತೆ ನನಗೆ ಹೇಳಿದರು ಆಫ್ಟರ್ 1 year,
ದಟ್ ಹಿ ವಾಸ್ ವೆರಿ ಸ್ಕೇರ್ಡ್ ಅಂದರೆ ನಾನು ಮಾಡಲ್ಲ ಅಂತ ಹೇಳಿದೆ. ಬಟ್ ಆಫ್ಟರ್ 10 minutes ಎಲ್ಲ ಅರ್ಥ ಎಲ್ಲ ಮಾಡಿ ಕ್ಯಾಮರಾ ಇಲ್ಲಿದೆ ಇದೆ. ಅಲ್ಲ, ಆ 10 minutes ಅಲ್ಲಿ ಯಾವೆಲ್ಲ ದೇವರಿಗೆ ನೀವು ಹರಕೆ ಹಾಕೊಂಡಿದ್ರಿ? ಕೊರಗಜ್ಜ ನಾನು ಹೇಳ್ತಾನೆ ಇರ್ತೀನಿ, ಅದು ಎಷ್ಟು ಬೀಡ ಇಟ್ಟಿದ್ದೀನಿ ಇರ್ತೀನಿ ಅಂತ ತುಂಬಾನೇ ಹೇಳಿದ್ದೀನಿ ನಾನು. ಸೊ ಹಾಗೆ ಹಾಗೆ ಫಸ್ಟ್ ಟೈಮ್ ನಿಮ್ಮ ಮೂವಿ ನೋಡಿದಾಗ ಸ್ಕ್ರೀನ್ ಅಲ್ಲಿ ಏನ್ ಅನ್ಸ್ತು ನಿಮ್ಗೆ? ನೀವೇ ಹೋಗ್ಬಿಟ್ಟು ನಿಮ್ಮನ್ನೇ ನೋಡ್ಬಿಟ್ಟು ಆ ಮೂವಿಯಲ್ಲಿ? ಯಾವತ್ತೂ ಎಣಿಸಿರ್ಲಿಲ್ಲ ನಾನು ದೊಡ್ಡ ಸ್ಕ್ರೀನಲ್ಲಿ ಬರ್ತೀನಿ ಅಂತ. ಯಾಕೆಂದ್ರೆ ಹೌದು, ನಾನು ಹೇಳ್ದಂಗೆ ವಿಜೆ ಆಗಕ್ಕೆ ಮನ್ಸಿತ್ತು. ವಿಜೆ ಅಂದ್ರೆ ಇಟ್ಸ್ ಅ ಸ್ಮಾಲ್ ಸ್ಕ್ರೀನ್. ಮತ್ತೆ RJ ಆಗಕ್ಕೆ ಮನ್ಸಿತ್ತು. ಸೊ ಓನ್ಲಿ ಯು ಕ್ಯಾನ್ ಲಿಸನ್ ಅಷ್ಟೇ. ಆದ್ರೆ ಬ್ಯಾಂಗ್ಳೂರಲ್ಲಿತ್ತು ಪ್ರೀಮಿಯರ್. ಸೊ ತುಂಬಾನೇ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ರು, ಸ್ಯಾಂಡಲ್ವುಡ್ ಎಲ್ಲ ಹೋಗಿ ಬಂದಿದ್ರು. ಸೊ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್. ತುಂಬಾ ಭಯ ಇತ್ತು ನನಗೆ, ಅಂದರೆ ನಾನು ಬರೋದು ಇಂಟರ್ವೆಲ್ ಆದಮೇಲೆ. ತುಂಬಾ ಭಯ ಇತ್ತು ಆ್ಯಂಡ್ ಐ ವಾಸ್ ಜಸ್ಟ್ ಮೈ ಫಿಂಗರ್ಸ್ ವರ್ ಕ್ರಾಸ್ಡ್ ಹಾಗೆ. ಆದರೆ ಇಟ್ ವಾಸ್ ಅ ವೆರಿ ವೆರಿ ನೈಸ್ ಅಲ್ವಾ? ಸೊ ಇಂಟರ್ವೆಲ್ ಆದ್ಮೇಲೆ ನಿಮ್ಮ ಸೀನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲೇ ಸಿಕ್ತು ಆ ಯೂ ಟರ್ನ್ ಆ ಮೂವಿಗೆ ಅಂತ ಅನಿಸ್ತಾ ಇದೆ ನನಗೆ. ಯು ಆರ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಇನ್ ದಟ್ ಮೂವಿ. ಸೊ ಏನು ಗೊತ್ತಾ, ಇವಾಗ ನೀವು ಏನು ಕೊಟ್ಟರೆ ಹಿಂದೆ ಮುಂದೆ ನೋಡಿ ತಿಂತೀರಾ. ಶೂಟಿಂಗಲ್ಲೂ ಹಾಗೆ ಇತ್ತಾ? ಶೂಟಿಂಗಲ್ಲಿ ಹೌದು ಇತ್ತು, ಬಟ್ ಶೂಟಿಂಗಲ್ಲಿ ನಮಗೆ ಅದೇ ನಾರ್ಮಲ್ ಒಂದು ಬ್ರೇಕ್ ಇತ್ತು ಊಟಕ್ಕೆ ಅಷ್ಟೇ. ಮತ್ತು ಒಂದು ಸೀನ್ ಇತ್ತು, ಆ ಸೀನ್ ಆ್ಯಕ್ಚುಲಿ ಫಿಲ್ಮಲ್ಲಿಲ್ಲ, ಬಿಕಾಸ್ ಅದನ್ನು ಡಿಲೀಟ್ ಮಾಡಿದ್ದಾರೆ, ಅದು ಎಡಿಟಿಂಗಲ್ಲಿ ಡಿಲೀಟ್ ಆಗಿತ್ತು. ಸೊ ಮನೆಯವರೆಲ್ಲ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ನುವಂಥ ಒಂದು ಸೀನ್. ಸೊ ಖುಷಿಯಲ್ಲಿ ಅದೊಂದು ಸಾಂಗಲ್ಲಿ ಬರುತ್ತೆ. ಬಟ್ ಸೊ ಹಾಗೆ ಐಸ್ ಕ್ರೀಮ್ ತಿನ್ನುವಂಥ ಸೀನ್, ಐಸ್ ಕ್ರೀಮ್ ಒಂದು ಫುಲ್ ಒಂದು ಲೀಟರ್ ಇದು ತಂದಿದ್ರು, ಬಾಕ್ಸ್ ತಂದಿದ್ರು. ನಾನಂತೂ 2 ಸ್ಕೂಪ್ ಹಾಕ್ಕೊಂಡಿದ್ದೆ. ಸೊ ಫಸ್ಟ್ ಡೇ. ಆದರೆ ಅವರು ಕಟ್ಟೆ ಹೇಳೋಕ್ಕಿಂತ ಮುಂಚೆ ಐಸ್ ಕ್ರೀಮ್ ಎಲ್ಲಿ ಇದೆ ಅಂತ ಗೊತ್ತಿಲ್ಲ ನಮಗೆ. ಹಿಂದೆ ಮುಂದೆ ನೋಡಿದೆ ನೀವು? ಎಲ್ಲ ತಿಂದ್ಬಿಟ್ಟಿದೆ. ಹೌದು. ಓಕೆ, ನಿಮ್ಮ ಮೂವಿ ನೋಡಿ ನಿಮ್ಮ ಮನೆಯವರಿಗೆ ಏನು ರಿಯಾಕ್ಷನ್ ಇತ್ತು? ನಾನು ತುಂಬಾ ಜನರಿಗೆ ಹೇಳಿರ್ಲಿಲ್ಲ ನಾನು ಮೂವಿಯಲ್ಲಿ ಮಾಡಿದ್ದೀನಿ ಅಂತ. ಬಿಕಾಸ್ ನನಗೆ ಸರ್ಪ್ರೈಸ್ ಐ ಗೆಸ್ ವೆನ್ ದೇ ವಾಚ್ ಯುವರ್ ಮೂವಿ. ಯಾಕೆಂದ್ರೆ ನನಗೆ ಅದು ತುಂಬ ಸ್ಟೋರಿ ಬ್ರೀಫ್ ಮಾಡಿರಲಿಲ್ಲ ನನಗೆ. ನನ್ನ ಪಾತ್ರ ಎಷ್ಟಿತ್ತು ಅಷ್ಟೇ ಬ್ರೀಫ್ ಮಾಡಿದ್ದು ನನಗೆ, ಸ್ಟೋರಿನೂ ನನಗೆ ಹೇಳಿರಲಿಲ್ಲ. ಸೊ ಕೆಲವು ಸರಿ ಏನಾಗುತ್ತೆ ಅಂದರೆ ಸಂಧ್ಯಾ, ನಾವು ಯೋಚನೆ ಮಾಡ್ತೀವಿ ಅಂದರೆ ಶೂಟ್ ಆಗಬೇಕಿದ್ರೆ ತುಂಬಾ ಸೀನ್ಸ್ ಎಲ್ಲ ತೆಗಿತಾರೆ ಆಚೆಯಿಂದ ಈಚೆಯಿಂದ, ಬಟ್ ಸ್ಕ್ರೀನಲ್ಲಿ ಅದು ಎಡಿಟ್ ಆಗಿ ಸ್ವಲ್ಪನೇ ಇರೋದು, ಸೊ ಗೊತ್ತಾಗೋದಿಲ್ಲ ಅಲ್ಲ. ಸೊ ನಾನು ಯಾರಿಗೂ ಹೇಳಿರಲಿಲ್ಲ ಆವಾಗ, ಸ್ವಲ್ಪ ಜನರಿಗೆ ಮಾತ್ರ ಹೇಳಿದ್ದು. ಅಂದರೆ ಮೂವಿನ ಪ್ರಮೋಟ್ ಮಾಡಿದ್ದೆ. ಸೊ ಮೂವಿ ಆಸ್ ಅ ಮೂವಿ ಐ ಹ್ಯಾಡ್ ಪ್ರಮೋಟೆಡ್, ಬಟ್ ನಾನಿದ್ದೀನಿ ಅಂತ ಹೇಳಿರಲಿಲ್ಲ, ತುಂಬ ಜನರಿಗೆ ಹೇಳಿರಲಿಲ್ಲ. ಸೊ ತುಂಬಾನೇ ಫ್ರೆಂಡ್ಸ್ ಕಾಲ್ ಮಾಡಿ ಅವ್ರಿಗೆ ಶಾಕ್ ಆಗಿತ್ತಂತೆ, ಹೀಗಿದ್ದಾರೆ ನಮ್ಮ ಫ್ರೆಂಡ್, ನನ್ನ ಫ್ರೆಂಡ್ ಅವಳು ಪ್ರೌಡ್ ಫೀಲಿಂಗ್ ಆಯ್ತಾ ಅಂತ ಅವಾಗ ಅಲ್ವಾ? ಹೌದು ಹೌದು, ಖಂಡಿತ ಸಂಧ್ಯಾ. ಓಕೆ, ನೀವು ತುಂಬಾನೇ ಕಿರಿಕ್ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ, ನಿಜಾನಾ? ಯಾವತ್ತು ಜಗಳ ಮಾಡ್ತಾ ಇರ್ತಾರೆ ಶೈಲಾ, ಏನ್ ಒಳ್ಳೆ ಕಿರಿಕ್. ಜಗಳ ಮಾಡ್ತೀನಿ, ಜಗಳ ಬೇಸರನೂ ಬೇಗ ಆಗುತ್ತೆ, ಆದರೆ ಅಷ್ಟೇ ಬೇಗ ನಾನು ಸರಿ ಆಗ್ತೀನಿ. ಕಾಂಪ್ರೋ ಅಂತೂ ಆ ದಿನ ಎಂಡ್ ನಾನೇ ಹೋಗ್ತೀನಿ ನನಗೆ. ಅಂದರೆ ಅದೇನೋ ಬೇಸರ ತಡಿಯೋಕ್ಕಾಗೋದಿಲ್ಲ. ಸೊ ಸಣ್ಣ ಜಗಳ ಇರಲಿ ನಾನೇ ಹೋಗಿ ಸಾರಿ ಕೇಳೋದು ಅದೆಲ್ಲ. ರೆಮ್ಯುನರೇಷನ್ ಮಾತು ಬಂದಾಗ ಹೇಗೆ ಕಾಂಪ್ರಮೈಸ್ ಮಾಡ್ಕೋತೀರಾ? ರೆಮ್ಯುನರೇಷನ್ ಅಂದರೆ ಭಾರಿ ಟ್ರಿಕಿ ಕ್ವೆಶ್ಚನ್. ಕಾಂಪ್ರಮೈಸ್ ಅನ್ನೋದೇನಿಲ್ಲ, ಬಿಕಾಸ್ ಐ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ಆಫ್. ಸೊ ನನಗೆ ಬೇಕಿದ್ದದ್ದು ಒಂದು ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಐ ಆಮ್ ವೆರಿ ಟ್ರೂ ಟು ದಿಸ್. ಐ ವಾಂಟೆಡ್ ಅ ಪ್ಲ್ಯಾಟ್ಫಾರ್ಮ್. ನಾನು ನಿಮಗೆ ಹೇಳಿದಾಗೆ ಆಗ ತುಂಬ ಟ್ರೈ ಮಾಡ್ತಾ ಇದ್ದೆ. ಆಗ ಒಂದು ಚಾನ್ಸ್ ಕೊಡೋದೇ ಅದು ತುಂಬ ದೊಡ್ಡ ವಿಷಯ. ಸೊ ಅದಕ್ಕೆ ರೆಮ್ಯುನರೇಷನ್ ಆಗಿರ್ಬೋದು, ಇಷ್ಟಿಷ್ಟು ಮನಿ ವಿಷಯದಲ್ಲಿ ಅದೇ ಆಗ ಅಷ್ಟೊಂದು ಇರಲಿಲ್ಲ. ಈಗ ಹೌದು, ಆಸ್ ಪರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀನಿ, ಎಲ್ಲರೂ ಮಾಡೋ ಥರ. ಸೊ ಇವಾಗ ಸತ್ತ ಕೊನೆ ಮೂವಿ ನೀವು ಶೂಟ್ ಮಾಡಿದ್ರಲ್ವಾ ರೀಸೆಂಟ್ಲಿ ಆಗಿ, ಅದು ಮುಗೀತು ಶೂಟಿಂಗ್. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದ್ರೆ ಅದು ಶಾರ್ಟ್ ಮೂವಿ ಅಲ್ವಾ? ಕರೆಕ್ಟ್, ಹೌದು, ಶಾರ್ಟ್ ಫಿಲ್ಮ್ ನಾನು ಹೇಳ್ದಂಗೆ. ಸೊ ನಾನು ಇದಕ್ಕಿಂತ ಮುಂಚೆನೂ ಒಂದು 2 ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಆಂತರ್ಯ ಅಂತ ಅಂದ್ಬಿಟ್ಟು ರಾಕೇಶ್ ಕದ್ರಿ ಅವರು ಡಿರೆಕ್ಟ್ ಮಾಡಿರೋದು, ಆ್ಯಂಡ್ ಇನ್ನೊಂದು ಪ್ರಾಸೆಸ್ಸಲ್ಲಿದೆ. ಸೊ ಹಾಗೆ ಇದು 3ನೇ ಶಾರ್ಟ್ ಫಿಲ್ಮ್ ನಂದು, ಸತ್ತ ಕೊನೆ. ಆ್ಯಂಡ್ ಶಾರ್ಟ್ ಫಿಲ್ಮ್ಸಲ್ಲಿ ಸಂಧ್ಯಾ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಡಿಫ್ರೆಂಟ್. ಯಾಕೆಂದರೆ ಐ ಪರ್ಸ್ನಲಿ ಬಿಲೀವ್ ಇನ್ನು ಈಗ ಮುಂದಿನ ಜನ್ರೇಷನ್ ರಾದರ್ ದೆನ್ ಬಿಗ್ ಸ್ಕ್ರೀನ್, ಎಸ್ಪೆಷಲಿ ಇಂಥ
ವೆಬ್ ಸೀರೀಸ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ಸ್ ಆಗಿರಬಹುದು, ಇಲ್ಲ ಶಾರ್ಟ್ ಮೂವೀಸ್ ಆಗಿರ್ಬೋದು. ಯಾಕೆಂದರೆ ನಮಗೆಲ್ಲರಿಗೂ ಟೈಮ್ ಇರೋದಿಲ್ಲ, ಅಷ್ಟು ಟೈಮ್ ಇಲ್ಲ. ಸೊ ಥಿಯೇಟರ್ಗೆ ಹೋಗುವಷ್ಟು ಕೆಲವರಿಗೆ ಪುರ್ಸೋತಿರೋದಿಲ್ಲ, 3 hours ಕೂತ್ಕೊಳ್ಳೋಷ್ಟು ಪುರ್ಸೋತಿರೋದಿಲ್ಲ. ಸೊ ಮೊಬೈಲಲ್ಲಿ ಇಂಟರ್ನೆಟ್ ಇದೆ ಇವಾಗ, ಟ್ರೆಂಡ್ ಯೂಟ್ಯೂಬ್ ಚಾನಲ್ ಅಲ್ಲೇ ಚಾನಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ತುಂಬಾನೇ ಟ್ರೆಂಡ್ ಆಗ್ತಾ ಇದೆ. ವೂಟ್ ಇರ್ಬೋದು, ಅಮೆಝಾನ್ ಇರಬಹುದು, ನೆಟ್ಫ್ಲಿಕ್ಸ್ ಆಗಿರ್ಬೋದು. ಸೊ ಮೆನಿ ವೆಬ್ ಸೀರೀಸ್ ಆ್ಯಂಡ್ ಐ ಆಮ್ ವೆರಿ ಶೋರ್ ದಟ್ ದಿಸ್ ಇಸ್ ಗೋಯಿಂಗ್ ಟು ಮೇಕ್ ದಟ್ ನ್ಯೂ ವೇವ್ in the industry. So ಹಾಗಿರಬೇಕಿದ್ರೆ ಐ ವಾಸ್ ಸೋ ಎಕ್ಸೈಟೆಡ್ ಆ್ಯಂಡ್ ಐ ಬಿ ಅ ಪಾರ್ಟ್ ಆಫ್ ಆಲ್ ದಿಸ್ ಶಾರ್ಟ್ ಫಿಲ್ಮ್. ಇದರಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ತುಂಬಾ ಒಳ್ಳೆ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿದ್ದಾರೆ ಈ ಶಾರ್ಟ್ ಮೂವಿಯಲ್ಲಿ. ಯು ಕ್ಯಾನ್ ಸಿ ಡ್ರೋನ್ಸ್ ಬೀನ್ ಯೂಸ್ಡ್, ಗಿಂಬಲ್ ಅಂತ ಯೂಸ್ ಮಾಡಿದ್ದಾರೆ ಆ್ಯಂಡ್ ವೆರಿ ಅಡ್ವಾನ್ಸ್ ಟೆಕ್ನಾಲಜಿ. ನಮ್ಮ ಕ್ಯಾಮ್ರಾಮ್ಯಾನ್ ಹರ್ಷಿತ್ ಬಲ್ಲಾಲ್ ಆ್ಯಂಡ್ ಹೀ ಈಸ್ ಆಲ್ಸೋ ದಿ ಎಡಿಟರ್. ಸೊ ಅವರು ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಈ ಶಾರ್ಟ್ ಫಿಲ್ಮ್ನ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಯಶ್ ರಾಜ್ ಅವರು ರೆಡ್ FM ಗೊತ್ತೇ ಇರ್ಬೋದು ನಿಮಗೆ, ಪ್ರೊಡಕ್ಷನ್ ಪ್ರೋಗ್ರಾಮ್ ಪ್ರೊಡ್ಯೂಸರ್, ಅವರು ಈ ಫಿಲ್ಮ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಹೇಳ್ದಾಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಬಿಗ್ ಬಜೆಟ್ ಶಾರ್ಟ್ ಮೂವಿ. ಹೌದು, ಆ್ಯಂಡ್ ಕಂಪ್ಯಾರಿಟಿವ್ಲಿ ಟು ವಾಟ್ ಐ ಹ್ಯಾವ್ ಡನ್ ಬಿಫೋರ್ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್. ನಾನು ಹೇಳ್ದಾಗೆ ಗಿಂಬಲ್ ಎಲ್ಲ ಯೂಸ್ ಮಾಡಿದರು ಅಜಿತ್ ಅವರು, ಸ್ಕ್ರಿಪ್ಟ್ ರೈಟರ್ ಸಂದೇಶ್ ಅನ್ನೋರು, ಆ್ಯಂಡ್ ನನ್ನ ಕೋ ಆ್ಯಕ್ಟರ್ ಅಂದರೆ ನಾನೊಂದು ಪಾತ್ರ ಮಾಡಿದ್ದೀನಿ ಆ್ಯಂಡ್ ದ ಮೇನ್ ಆ್ಯಕ್ಟರ್ ಇದರಲ್ಲಿ ಗೊತ್ತೇ ಇರ್ಬೋದು ನಿಮಗೆ, ಹೀ ಈಸ್ ಫ್ರಮ್ ರಂಗಿತರಂಗ, ಕಾರ್ತಿಕ್ ಅವರು. ಸೊ ಆ್ಯಕ್ಟ್ ಮಾಡಿದ್ದಾರೆ. ಇಟ್ ಈಸ್ ಗೋಯಿಂಗ್ ಟು ಬಿ ಒನ್ ಗುಡ್ ವಾಚ್ ಅಂತ ಖಂಡಿತ ಹೇಳ್ಬೋದು. ಇಷ್ಟೆಲ್ಲ ಕಾನ್ಸೆಪ್ಟ್ ಇರಬೇಕಾದ್ರೆ ಸೊ ಫುಲ್ ಡಿಫ್ರೆಂಟ್ ಆಗಿರ್ಬೋದಲ್ವಾ ಹಾಗಾದ್ರೆ ಮೂವಿ ಅದು? ನಿಮಗೆ ಏನು ಬರುತ್ತೆ ನೀವು ಕಾದು ನೋಡಬೇಕು. ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ತುಂಬಾನೇ ಒಳ್ಳೆ ಆಯಿತು. ಆಲ್ ಆರ್ ವೆರಿ ಕ್ಯೂರಿಯಸ್ ದೆನ್. ಇಷ್ಟೆಲ್ಲ ಹೇಳ್ಬೇಕಾದ್ರೆ ಏನಪ್ಪ ಇರ್ಬೋದು ಇದು ಸತ್ತ ಕೊನೆ? ಮೂವಿ ಟೈಟಲ್ ಅಲ್ಲೇ ಏನೋ ಒಂಥರ ಒಂದು ಹಾಗೆ ಇಟ್ ಇಸ್ ಅ ವೆರಿ ವೆರಿ ಡಿಫ್ರೆಂಟ್ ಒನ್ ಆ್ಯಂಡ್ ನೀವೆಲ್ಲ ಖಂಡಿತ ನೋಡಬೇಕು. ಸದ್ಯಕ್ಕೆ ರಿಲೀಸ್ ಆಗಬೇಕಿದೆ. ಓಕೆ, ರಿಯಲ್ ಲೈಫಲ್ಲಿ ಹೇಗೆ ಶೈಲಶ್ರೀ? ನನಗೆ ಸಿಕ್ಕದಂಥ ಪಾತ್ರಗಳು ಸ್ವಲ್ಪ ಎಲ್ಲೋ ನನಗೆ ರಿಲೇಟೆಡ್ ಆಗಿದೆ. ಸೊ ನಾನು ಮಾತಾಡೋದಂದ್ರೆ ತುಂಬಾ ಇಷ್ಟ ನನಗೆ. ಗೊತ್ತಾಗ್ತಾ ಇದೆ ನನಗೆ ಅಂತ ಹೇಳ್ಬೋದು. ಯಾಕೆಂದ್ರೆ ಐ ಆಮ್ ಅ ವಾಯ್ಸ್ ಕೋಚ್ ಆ್ಯಂಡ್ ಐ ಆಮ್ ಅ ಟ್ರೈನರ್. ಸೊ ಎಸ್ ಐ ಟ್ರೈನ್. ಸೊ ಟ್ರೈನ್ ಮಾಡಬೇಕಿದ್ರೆ ಮಾತಾಡಲೇಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಒಂದು ಕಾಲ್ ಸೆಂಟರ್ ಇಂಟರ್ನ್ಯಾಷನಲ್ BPO ಅಲ್ಲಿ ಕೆಲಸ ಮಾಡ್ತಿದ್ದೆ ಇನ್ ಮ್ಯಾಂಗ್ಳೂರ್, ಎಂಫಸಿಸ್ ಅಂದ್ಬಿಟ್ಟು. ಸೊ ಮೂರು ವರ್ಷ ಅಲ್ಲಿದೆ, ಇಲ್ಲಿ ಒಂದು 2 ವರ್ಷ ಆಯಿತು. ಸೊ ಮಾತಂದರೆ ಭಾರಿ ಇಷ್ಟ ನನಗೆ, ತುಂಬ ಮಾತಾಡಬೇಕು, ಬಾಯಿ ತುಂಬ ಮಾತು. ಆ್ಯಂಡ್ ನನಗೆ ಅದೇನೋ ಅಂದರೆ ಸಂಧ್ಯಾ ಫಿಲಾಸಫಿಕಲ್ ಅಲ್ಲ, ಲೈಫ್ ಅನ್ನೋದು ಹೇಳಲಿಕ್ಕಾಗೋದಿಲ್ಲ. ನಾನು ಇವಾಗ ಹೌದು ನಿಮ್ಮ ಜೊತೆ ಇದ್ದೀನಿ, ನೆಕ್ಸ್ಟ್ ಐ ಡೋಂಟ್ ನೋ ವಾಟ್ ಲೈಫ್ ವುಡ್ ಬ್ರಿಂಗ್. ಸೊ ಮಾತಾಡಿ ಯಾರಾದರೂ ಬಂದರೆ ಐ ಸ್ಪೀಕ್ ಟು ಸ್ಟ್ರೇಂಜರ್ಸ್. ಸಣ್ಣವಳು ಇರಬೇಕಿದ್ರೆ ಸಂಧ್ಯಾ ತುಂಬಾ ಕಷ್ಟ ಆಗ್ತಿತ್ತು. ಯಾಕೆಂದರೆ ಪಿಕ್ನಿಕ್ ಎಲ್ಲ ಹೋಗಬೇಕಿದ್ರೆ ಟೀಚರ್ಸ್ ಅವರು ಹೇಳ್ತಾ ಇದ್ರು, ಶೈಲಶ್ರೀನ ಒಂದು ಬಾಯಿ ಮುಚ್ಚಿಸಿ, ಅವಳು ಯಾರೇ ಬಂದರೂ ಹೆಸರು ಹೇಳ್ತಾಳೆ, ಸ್ಕೂಲ್ ಹೆಸರು ಹೇಳ್ತಾಳೆ, ಎಲ್ಲ ಹೇಳ್ತಾಳೆ. ಸೊ ಅಷ್ಟು ಮಾತು ಅಂದರೆ ಇಷ್ಟ ನನಗೆ. ಸೊ ನಗೋದಾಗಲಿ ಏನಿದೆ, ಒಂದು ಖರ್ಚಾಗತ್ತಾ? ಇಲ್ಲ ಅಲ್ಲ. ಸೊ ಹಾಗಾಗಿ ನಗಾಡ್ತಾ ಇರಬೇಕು, ಮಾತಾಡ್ತಾ ಇರಬೇಕು ಅಂತ ನಿಮ್ಮ ಫಿಲಾಸಫಿ. ನನ್ನೊಂದು ಫಿಲಾಸಫಿ. ಸೊ ನಿಮ್ಗೆ ತುಂಬಾ ದಿನದಿಂದ ಒಂದು ಆಸೆ ಇತ್ತಲ್ವಾ, ಟಿವಿ ಆಂಕರ್ ಆಗ್ಬೇಕು, ರೇಡಿಯೋ ಜಾಕಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಐ ಗಿವ್ ದಿ ಚಾನ್ಸ್ ಟು ಟಾಕ್ ಅಬೌಟ್. ಸಂಧ್ಯಾ ಅವ್ರ ಮುಂದೆ ಬೇಡ, ಆಲ್ ಯು ವ್ಯೂವರ್ಸ್. ಇಲ್ಲ, ಆಗ ಆಸೆ ಇತ್ತು. ಅದಾದ್ಮೇಲೆ ಒಂದು 2-3 ರೇಡಿಯೋ ಸ್ಟೇಷನ್ಸ್ಗೆ ಅಪ್ಲೈ ಮಾಡಿದೆ ಇಂಟರ್ವ್ಯೂಗೆ. ಅದು ಮತ್ತೆ ಸಿಲೆಕ್ಟ್ ಆಗಿಲ್ಲ, ಅಲ್ಲೂ ಶಾರ್ಟ್ ಲಿಸ್ಟ್ ಆದದ್ದಷ್ಟೇ, ಸಿಲೆಕ್ಟ್ ಆಗಿಲ್ಲ. ಸೊ ಹಾಗಾಗಿ ಅದು ಆಸೆ ಬಿಟ್ಬಿಟ್ಟಿದ್ದೀವಿ ಈಗ. ಅದ್ಮೇಲೆ ಶಿ ವಾಸ್ ಒನ್ ಆಫ್ ದ ಲೀಡಿಂಗ್ ಥ್ಯಾಂಕ್ ಯು ಸೋ ಮಚ್, ಸಚ್ ಅ ವಂಡರ್ಫುಲ್ ಪರ್ಸನ್. ಅವ್ರ ಮುಂದೆ ಅಂತೂ ಬೇಡಪ್ಪ ಅಲ್ವಾ. ಈಗ ರಾಜ್ ಬಿ ಶೆಟ್ಟಿ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದ್ರೆ ಅವರು ಫುಲ್ ತುಂಬಾ ಬೈತಾ ಇದ್ರ, ಫುಲ್ ಆಟಿಟ್ಯೂಡ್ ತೋರಿಸ್ತಾ ಇದ್ರ, ಏನ್ ಕಲಿಸ್ತಾ ಇರಲಿಲ್ಲ, ಏನು ಒಳ್ಳೆ ಶೈಲಿ, ಇವಳಿಗೇನು ಗೊತ್ತಿಲ್ಲ, ಸುಮ್ಮನೆ ನಾನು ಯಾಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡ ಅಂತ ಹೇಳಿ ಹಾಗೇನಾದ್ರೂ ಇತ್ತ? ಹಾಗಂತ ಯಾವತ್ತೂ ಹೇಳಿಲ್ಲ. ಬಟ್ ಸರ್ ಅಂತೂ ನಮಗೆ 1.5 ತಿಂಗಳು ವರ್ಕ್ಶಾಪ್ ಇತ್ತು. ಸೊ 1.5 ತಿಂಗಳು ವರ್ಕ್ಶಾಪಲ್ಲಿ ಸಂಧ್ಯಾ, ಇಟ್ ವಾಸ್ ಸಚ್ ಅ ಲರ್ನಿಂಗ್ ಪ್ರಾಸೆಸ್ ನನಗೆ. ಹೌದು, ನಮಗೆ ಎಲ್ಲ, ಬಿಕಾಸ್ ನಾನು ಹೇಳ್ದಾಗೆ ಇಟ್ ವಾಸ್ ಲೋ ಬಜೆಟ್ ಮೂವಿ ಆ್ಯಂಡ್ ಅದು ಬೇರೆ ನಮಗೆ ಟೈಮ್ ರಿಸ್ಟ್ರಿಕ್ಷನ್ ಇತ್ತು. ಸೊ ವಿ ಹ್ಯಾಡ್ ಟು ಪ್ರಾಕ್ಟೀಸ್ ಎವ್ರಿಥಿಂಗ್. ಸೊ ಪ್ರಾಕ್ಟೀಸ್ ಮಾಡಬೇಕಿದ್ರೆ ಸರ್, ಹೌದು ಕೆಲವೊಂದು ಸರಿ ಅವ್ರಿಗೆ ಸಿಟ್ಟು ಬರ್ತಾ ಇತ್ತು ಸರ್ಗೆ.
ಆದರೆ ಅವರು ವರ್ಕ್ಶಾಪ್ ಟೈಮಲ್ಲಿ ಇದೆಯಲ್ಲ, ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಪೀರಿಯಡ್. ಒಂದು ಮಗುಗೆ ಯಾವ ಥರ ಹೇಳ್ಕೊಡ್ತಾರೆ ಹಾಗೆ ಹೇಳ್ಕೊಡ್ತಾ ಇದ್ರು, ಅಂದರೆ ಪಕ್ಕದಲ್ಲಿ ಕೂತು. ಮತ್ತು ನಂಗೆ ಕೆಲವು ಎಕ್ಸ್ಪ್ರೆಷನ್ ಬರ್ತಾನೆ ಇರಲಿಲ್ಲ ಸಂಧ್ಯಾ, ಬಿಕಾಸ್ ಐ ವಾಸ್ ವೆರಿ ಕಾನ್ಷಿಯಸ್. ಅಂದರೆ ಗೊತ್ತು ಅದೊಂದು ಸ್ವಲ್ಪ ಬಾಯ್ ಹಾಟ್ ಮಾಡ್ದಂಗೆ ಬರ್ತಾ ಇತ್ತು. ಸೊ ಇವ್ರು ಏನು ಮಾಡಿದ್ರು ಅಂದರೆ, ದಟ್ ಈಸ್ ಒನ್ ಆಫ್ ದ ಟೆಕ್ನಿಕ್ಸ್ ಅಂತೆ, ನಂಗೆ ಗೊತ್ತಿರಲಿಲ್ಲ. ಒಂದು ಕ್ಯಾಮ್ರಾ ಆನ್ ಮಾಡಿ ನನಗೆ ಸುಮ್ಮನೆ ಹಿಂಗೆ ಮಾತಾಡೋಕ್ಕೆ ಹೇಳಿದರು. ನಂಗೆ ಗೊತ್ತೇ ಇಲ್ಲ ಕ್ಯಾಮ್ರಾ ಆನ್ ಆಗಿದೆ, ಹೌದು ಗೊತ್ತೇ ಇಲ್ಲ. ಸೊ ಅದಾದಮೇಲೆ ಅದನ್ನು ನಂಗೆ ತಂದು ತೋರಿಸಿದ್ರು ಆ್ಯಂಡ್ ಹೇಳಿದರು, ಈಗ ನೀನು ಆ್ಯಕ್ಟ್ ಮಾಡೋ ನೋಡು ಆ್ಯಂಡ್ ಈ ರೀಲಲ್ಲಿ ಶೂಟ್ ಆಗಿದೆಯಲ್ಲ ಅದು ನೋಡು, ಡಿಫ್ರೆನ್ಸ್ ನೋಡು, ಎಷ್ಟು ಸಟ್ಲಾಗಿ ಎಷ್ಟು ನ್ಯಾಚುರಲ್ ಆಗಿದೆ. ಸೊ ಹಾಗೆ ಮಾಡಬೇಕು. ದೆನ್ ಐ ಸ್ಟಾರ್ಟೆಡ್ ಗೆಟಿಂಗ್ ಸಮ್ ಐಡಿಯಾಸ್. ಆದರೆ ಸೆಟ್ಟಲ್ಲಿ ತುಂಬಾ ಸ್ಟ್ರಿಕ್ಟ್ ಇದ್ದರು ಸರ್, ಬಿಕಾಸ್ ನಾನು ಹೇಳ್ದಾಗೆ ಟೈಮ್ ರಿಸ್ಟ್ರಿಕ್ಷನ್ಸ್ ಮತ್ತು ಅವರಿಗೆ ಮಾತಾಡೋದಾಗಲಿ ಬೇರೆಯವರು. ಸೊ ಹೀ ವಾಂಟೆಡ್ ಸೈಲೆನ್ಸ್, ಬಿಕಾಸ್ ನಾವು ಸಿಂಕ್ ಸೌಂಡಲ್ಲಿ ಇಡೀ ಫಿಲ್ಮ್ ಶೂಟ್ ಮಾಡಿದ್ದು. ಒಂದು ಮೊಟ್ಟೆ ಕತೆ ವಾಸ್ ಡನ್ ಇನ್ ಸಿಂಕ್ ಸೌಂಡ್, ಡಬ್ಬಿಂಗ್ ಇರಲಿಲ್ಲ. ಸೊ ಹಾಗಾಗಿ ಅವರಿಗೆ ಸೈಲೆನ್ಸ್ ಎಲ್ಲ ಬೇಕಿತ್ತು. ಸೊ ಆಗ ಐ ಸಾ ಡಿಫ್ರೆಂಟ್ ಶೇಡ್. ಬಟ್ ವರ್ಕ್ಶಾಪಲ್ಲಿ ತುಂಬಾ ಸ್ವೀಟ್ ಇದ್ದರು. ಸೊ ಇಷ್ಟೆಲ್ಲ ಮೂವಿ ಕರಿಯರ್ ನಿಮ್ಮ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಕೂಡ ಚೆನ್ನಾಗಿರಲಿ ಅಂತ ಹೇಳಿ ನಮ್ಮದು ಸಹ ವಿಶಸ್. ಸೊ ಐ ವಿಲ್ ಸ್ಟಾರ್ಟ್ ರಾಪಿಡ್ ಫೈರ್ ನೌ, ವಿಚ್ ಇಸ್ ಫನ್ ಸೆಗ್ಮೆಂಟ್. ಸೊ ಆರ್ ಯು ರೆಡಿ ಶೈಲಶ್ರೀ? ಈ ತರ ಈಗ ಫುಲ್ ಉರ್ಕೊಳ್ಳೋದೆ ಇವಾಗ ಆತರ ಇರುತ್ತೆ ಕ್ವಶನ್ಸ್ ಎಲ್ಲ. ಎಷ್ಟು ಕ್ವೆಶ್ಚನ್ಸ್ ಇರುತ್ತೆ? ತುಂಬಾ ಕ್ವಶನ್ಸ್ ಇರುತ್ತೆ. ರಾಪಿಡ್ ಫೈರ್, ಆಫ್ ಕೋರ್ಸ್ ಐ ಹ್ಯಾವ್ ಟು ಆಸ್ಕ್ ಸೋ ಮೆನಿ ಕ್ವೆಶ್ಚನ್ಸ್, ಯು ಹ್ಯಾವ್ ಟು ಆನ್ಸರ್ ಫಾರ್ ದಟ್. ಓಕೆ, ನೌ ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್ ನೌ. ನಿಮ್ಮ ವೇಟ್ ಎಷ್ಟು? ಇಟ್ ಇಸ್ 76. ಓಕೆ, ಬೊಡ್ಡಿ ಅಂತ ಹೇಳೋರಿಗೆ ಏನು ಕಮೆಂಟ್ ಕೊಡ್ತೀರಾ? ಕಾಲ್ ಮಿ ಫಿಗರ್, ನಾಟ್ ಬೊಡ್ಡಿ. ಓಕೆ, ಎಕ್ಸ್ಟ್ರೀಮ್ಲಿ ಚೇಂಜ್ ಆಗಿದೆ ನನ್ನ ಲೈಫ್ ಅಂತ ಯಾವಾಗ ಅನಿಸಿದ್ದು ನಿಮಗೆ? ನನ್ನ ಒಂದು ಮೊಟ್ಟೆ ಕತೆ ರಿಲೀಸ್ ಆದಮೇಲೆ ಇಂಟರ್ವ್ಯೂಸ್ಗೆ ಯಾವಾಗ ಕರಿತಾ ಇದ್ರು, ತುಂಬಾ ಇಂಟರ್ವ್ಯೂಸ್ ಹೋಗ್ತಾ ಇದ್ದೆ. ಸೊ ಆವಾಗ ನನಗೆ ಯೋಚನೆ ಆಯಿತು, ಎಸ್ ಇಟ್ಸ್ ಚೇಂಜ್ಡ್, ಇಟ್ಸ್ ಚೇಂಜಿಂಗ್ ಅಂತ. ಅಲ್ಲ, ಹೂಸ್ ಯುವರ್ ರೋಲ್ ಮಾಡೆಲ್? ಕಿರಣ್ ಬೇದಿ ಆ್ಯಂಡ್ ಅಬ್ದುಲ್ ಕಲಾಂ. ಎಷ್ಟು ರೆಮ್ಯುನರೇಷನ್ ತಗೋತೀರಾ ಒಂದು ಮೂವಿಗೆ? ಅಯ್ಯೋ, ರೆಮ್ಯುನರೇಷನ್ ಆಸ್ ಪರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್. ಓಕೆ ಸಂಧ್ಯಾ ಅವರೇ, ಓಕೆ, ವಾಟ್ ಈಸ್ ಯುವರ್ ಬ್ಯಾಡ್ ಹ್ಯಾಬಿಟ್? ಬ್ಯಾಡ್ ಹ್ಯಾಬಿಟ್ ನಿಮಗೆ ಸಾಂಫ್ ಗೊತ್ತಿದೆಯಾ? ಫೆನಲ್ ಸೀಡ್ಸ್ ಹೇಳ್ತೀವಿ, ನಾನು ತುಂಬಾ ತಿಂತೀನಿ. ಈ ಗಂಡಸರು ಹೇಗೆ ಕೆಲವು ಗುಟ್ಕಾ ತಿಂತಾರೆ ಹಾಗೆ ತಿಂತಾ ಇರ್ತೀನಿ. ಆ್ಯಂಡ್ ಇಟ್ಸ್ ಒನ್ ಆಫ್ ದಿ ಅನೋಯಿಂಗ್ ಹ್ಯಾಬಿಟ್ಸ್. ಆದರೆ ತುಂಬಾ ಇಷ್ಟ. ಐಡಿಯಾಸ್ಗಂತೂ ಹೋದರೆ ಅದು ಸಾಂಫ್ ಇಟ್ಕೊಂಡಿದ್ದೀರಾ? ಖಂಡಿತ ಇದೆ, ಬ್ಯಾಗಲ್ಲಿದೆ. ಓಕೆ, ಸೊ ರೀಸೆಂಟ್ ಆಗಿ ಯಾವ ಗಾಸಿಪ್ ನೀವು ಸ್ಪ್ರೆಡ್ ಮಾಡ್ತಾ ಇದ್ದೀರಾ? ನನ್ನ ಬಗ್ಗೆನಾ? ಯಾವ ಗಾಸಿಪಾ? ಸಂಧ್ಯಾ ಅವರು ನ್ಯೂ ಶೋ ಸ್ಟಾರ್ಟ್ ಆಗ್ತಿದೆ. ಓ ಮೈ ಗಾಡ್, ಕಾಫಿ ವಿತ್ ಸಂಧ್ಯಾ. ಥ್ಯಾಂಕ್ ಯು ಸೋ ಮಚ್. ಗೆಸ್ಟ್ ಆಗಿ ಬರ್ತಾ ಇದ್ದೀನಿ ಅಂತ ರೂಮರ್ ಸ್ಪ್ರೆಡ್ ಮಾಡ್ತಾ ಇದ್ದೀರಿ. ಓಕೆ, ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಕೆನ್ನೆಗೆ ಹೊಡೆದಿದ್ದು ಯಾರಿಗೆ? ಅಯ್ಯೋ, ನಾನು ಯಾರಿಗೂ ಸತ್ಯ ಹೇಳ್ತೀನಿ ಸಂಧ್ಯಾ, ನಾನು ಕೆನ್ನೆಗೆ ಹೊಡೆದವಳಲ್ಲ. ಆದರೂ ಒಮ್ಮೆ ಬೈ ಮಿಸ್ಟೇಕ್ ನಾನೊಬ್ಬ ಫ್ರೆಂಡ್ ಇದ್ದ, ಅವನಿಗೆ ಒಂದು ಹೀಟೆಡ್ ಆರ್ಗ್ಯುಮೆಂಟಲ್ಲಿ ದೀಪಕ್ ಅಂತ PU ಫ್ರೆಂಡ್, ಅವನಿಗೆ ಸರಿಯಾಗಿ ಹೊಡೆದಿದ್ದೀನಿ. ಹೊಡೆದಾದ್ಮೇಲೆ ಗೊತ್ತಾಯಿತು ಸ್ವಲ್ಪ ಜಾಸ್ತಿ ಬಿತ್ತು ಏಟು ಅಂತ. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಟೈಮ್. ಓಕೆ, ಯಾರ ಜೊತೆ ಜಾಸ್ತಿ ಜಗಳ ಆಡ್ತೀರಾ? ಜಾಸ್ತಿ ಜಗಳ ಆಡೋದು ನನ್ನ ಡ್ಯಾಡಿ ಜೊತೆ ಮನೆಯಲ್ಲಿ. ಆ್ಯಂಡ್ ಔಟ್ಸೈಡ್ ನನಗೊಬ್ಬ ಫ್ರೆಂಡ್ ಇದ್ದಾನೆ, ಶ್ರೀಜಿತ್ ನಾಯರ್ ಅಂತ, ನನ್ನ ಬೆಸ್ಟ್ ಫ್ರೆಂಡ್. ಸೊ ಅವನ ಜೊತೆ ಜಗಳ ಆಗ್ತಾನೇ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್, ನಿಮ್ಮ ಫಸ್ಟ್ ಕ್ರಶ್ ಮತ್ತೆ ಬ್ರೇಕಪ್? First crush and always remain a crush, the King Khan, Shah Rukh Khan, my first crush. And breakup ಇಜ್ಜಪ್ಪ ಬ್ರೇಕಪ್ ಇಲ್ಲ, ಇಜ್ಜಪ್ಪ ಆತಜಿ. ಓಕೆ, ಈರ್ ತೆಲ್ಪುನಾಗಲೆ ಬ್ಲಶ್ ಮನ್ಪುನಾಗಲೆ ಆಂಡಿ ಅಂಕ ಅದನ್ನ ಉಪ್ಪೋಡು ಆಂಡ ಈರ್ ರಿವೀಲ್ ಬಂತಾರೆ ಇಷ್ಟ ಇಜ್ಜಿರಿಗೆ ಪೊನಂದು ಮಲ್ಲ ಇಜ್ಜಿ. ಈಗ ನೆಕ್ಸ್ಟ್ ಕ್ವಶನ್, ಯಾರ ಜೊತೆ ಆಕ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀರಾ? ಅಯ್ಯೋ, ಹಾಗೇನಿಲ್ಲ ಸಂಧ್ಯಾ. ಆದರೆ ಹುಚ್ಚ ವೆಂಕಟ ಅವರನ್ನು ಕಂಡ್ರೆ ನಂಗೆ ಸ್ವಲ್ಪ ಭಯ. ಸೊ ಹಾಗಾಗಿ ಓಕೆ, ಬಿಗ್ ಬಾಸ್ಗೆ ಚಾನ್ಸ್ ಸಿಕ್ಕಿದ್ರೆ ನೀವು ಹಾರ್ಕೊಂಡು ಹೋಗ್ತೀರಾ ಅಥವಾ ನಡ್ಕೊಂಡು ಹೋಗ್ತೀರಾ? ಇಲ್ಲ, ನಂಗೆ ತುಂಬ ಆಸೆ ಇದೆ, ನಾನು ಹಾರ್ಕೊಂಡು ಹೋಗ್ತೀನಿ. ಬಟ್ ಕೆಲವ್ರು ಹೇಳ್ತಾ ಇದ್ದಾರೆ ಬೇಡ ನಿನಗೆ ಅಂತ. ಬಟ್ ಚಾನ್ಸ್ ಸಿಕ್ಕಿದ್ರೆ ವೈ ನಾಟ್. ಯಾವ ಮೂವಿ ಬಗ್ಗೆ ಬಿಲ್ಡಪ್ ಕೊಡ್ತಾ ಇದ್ದೀರಾ ಈಗ? ಸದ್ಯಕ್ಕೆ ನನ್ನ ಶಾರ್ಟ್ ಫಿಲ್ಮ್ ಸತ್ತ ಕೊನೆ ಬಗ್ಗೆ ತುಂಬಾ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಯಾವ ಹೀರೋಯಿನ್ ನೋಡಿದ್ರೆ ಜೆಲಸ್ ಆಗುತ್ತೆ? ಯಾರೂ ಇಲ್ಲ, ಖಂಡಿತ ಇಲ್ಲ, ಸದ್ಯಕ್ಕಿಲ್ಲ.
ಆದರೆ ನಿಮ್ಮ ಕೂದಲೆಲ್ಲ ನೋಡಿದಾಗ ತುಂಬಾ ಜಲಸ್ ಆಗ್ತಿದೆ, ಅಷ್ಟು ಚೆನ್ನಾಗಿ ಸೆಟ್ ಆಗಿದೆ ಈ ಸಮ್ಮರಲ್ಲೂ. ಸೊ ಓಕೆ, ಶೈಲಶ್ರೀ ಅಂದಾಗ ಜನರಿಗೆ ಏನು ನೆನಪಾಗಬೇಕು? ಜನರಿಗೆ ಊಟ, ಮೊಟ್ಟೆ. ಈಗ ಸದ್ಯಕ್ಕೆ ಅದೇ ನೆನಪಾಗ್ತಾ ಇರೋದು ಜನರಿಗೆ. ಬಟ್ ತಿನ್ನೋದು ಹೌದು, ಫುಡ್. ಇವಾಗ ಏನು ಕೊಟ್ಟರೆ ನೀವು ಹಿಂದೆ ಮುಂದೆ ನೋಡಿ ತಿಂತೀರಾ? ನನ್ನನ್ನು ಬಿಟ್ಟು ನೀವು ನನಗೆ ಬೇಕು ಅಂತ ಹೇಳಿ ತಿಂತೀರಾ? ಶವರ್ಮ. ಶವರ್ಮ ಅಂದ್ರೆ ಅಷ್ಟು ಇಷ್ಟನಾ? ತುಂಬಾ ಇಷ್ಟ ನನಗೆ. ಓಕೆ, ಒಂದು ದಿವಸದಲ್ಲಿ ಎಷ್ಟು ಶವರ್ಮ ತಿಂತೀರಾ? 2. ಒಂದೇ ಸಾರಿ 2 ದಿನದಲ್ಲಿ, ಡಿಪೆಂಡ್ಸ್. ಓಕೆ, ಯಾರಿಗೆ ತುಂಬಾ ಬೈಬೇಕು ಅಂತ ಅನಿಸ್ತಾ ಇದೆ ನಿಮ್ಗೆ ಈಗ? ಸದ್ಯಕ್ಕೆ ಇಲ್ಲಪ್ಪ, ಯಾರಿಗೂ ಇಲ್ಲ. ಓಕೆ, ಬಾಯ್ ಫ್ರೆಂಡ್ಗೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಬಾಯ್ ಫ್ರೆಂಡ ಪ್ರಪೋಸ್ ಮಾಡಿದಾಗಲ್ಲ, ಈಗ ಯೋಚನೆ ಮಾಡಿಲ್ಲ. ಓಕೆ, ಅವ್ನು ಪ್ರಪೋಸ್ ಮಾಡ್ತಾನೆ, ಹೌದು. ನೀವು ನಿಮ್ಮ ವೇಯಲ್ಲಿ ಇವಾಗ ಹೇಗೆ ಪ್ರಪೋಸ್ ಮಾಡ್ತೀರಾ ಅಂತ ಒಂದು ಟ್ರಯಲ್ ತೋರಿಸ್ಬೋದಾ? ನಾನು ಪ್ರಪೋಸ್, ಅಯ್ಯೋ ನಾನು ಲವ್ ವಿಷಯದಲ್ಲಿ ಇಲ್ಲ ಸದ್ಯ. ಹೌದಾ? ಸಿಂಗಲ್, ರೆಡಿ ಟು ಮಿಂಗಲ್. ಸೊ ಇನ್ ಕೇಸ್ ನಿಮ್ಮ ಲೈಫಲ್ಲಿ ಏನಾದ್ರು ಟ್ವಿಸ್ಟ್ ಅಂಡ್ ಟರ್ನ್ ಬಂದು ಏನಾದ್ರು ನೀವೇ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಬ್ಯಾನ್ ಮಾಡ್ತೀರಾ? ಹೌದು, ಮೋದಿಜಿ ಅಂದ್ರೆ ಭಾರಿ ಇಷ್ಟ ನನಗೆ. ಅದು ಬಿಟ್ರೆ ಬ್ಯಾನ್ ಆಲ್ಕೋಹಾಲ್, ಖಂಡಿತ. ಓಕೆ, ದಿಸ್ ಇಸ್ ಯುವರ್ ರ್ಯಾಪಿಡ್ ಫೈರ್. ರ್ಯಾಪಿಡ್ ಫೈರ್ ಅಲ್ಲಿ ಮುಳುಗಿ ಎದ್ದು ಬಂದಾಯ್ತು. ಸೊ ನೀವು ಕ್ವಶನಿಗೆ ಆನ್ಸರ್ ಸಿಕ್ಕಿದ್ದೆ ವಿನ್ ಆದಾಗೆ ಶೈಲಶ್ರೀ. ಯಾಕಂದ್ರೆ ಇಷ್ಟೆಲ್ಲ ಕ್ವಶನ್ಸ್, ಪರ್ಸನಲ್ ಕ್ವಶನ್ಸ್ ನಾನು ಕೇಳಿರೋದು ಕೆಲವೆಲ್ಲ. ತುಂಬಾನೇ ಚೆನ್ನಾಗಿತ್ತು ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಶೈಲಶ್ರೀ, ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನೋಡ್ಲಿಕ್ಕೆ ಮಾತ್ರ XXL ಸೈಜ್, ಆದ್ರೆ ತುಂಬಾ ಸ್ಮಾರ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ಈಗ XXL ಇಂದ ಲಾರ್ಜ್ ಬಂದಿದ್ದೀನಿ ನಾನು ಸಂಧ್ಯಾ. ಜಸ್ಟ್ ಜೋಕಿಂಗ್ ಅಲ್ವಾ? ಅಂಡ್ ಶೀಸ್ ಯಾರೆಲ್ಲ ತುಂಬಾನೇ ಫ್ಯಾಟ್ ಇದ್ದೀರಾ ಅಂತ ಅನ್ಕೊಂಡವರಿಗೆ ನಮ್ಮ ಶೈಲಶ್ರೀ ಮುಲ್ಕಿ ಅವರೇ ಒಂದು ಸ್ಟೈಲಿಶ್ ಐಕಾನ್ ಅಂತಾನೆ ಹೇಳ್ಬಹುದು. ಸೊ ರೋಲ್ ಮಾಡೆಲ್ ಟು. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂಡ್ ಯುವರ್ ಫಿಲ್ಮಿ ಕರಿಯರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಬಗ್ಗೆ ನಾನು ಖಂಡಿತ ಹೇಳಬೇಕು, ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೆ, ಬಟ್ ಐ ಮೆಟ್ ಯು ಇನ್ ಪರ್ಸನ್ ಟುಡೇ. ತುಂಬಾ ಖುಷಿ ಆಯಿತು. ನಿಮ್ಮ ಎನರ್ಜಿ ಅಂತೂ ತುಂಬಾ ಒಳ್ಳೆ ಇದೆ. ಆ್ಯಂಡ್ ಐ ಕುಡ್ ಫೀಲ್ ದಿ ಎನರ್ಜಿ ಆ್ಯಂಡ್ ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಟಾಕ್ ಶೋ. ನೀವು ಇಂಥ ಇನ್ನೂ ಜಾಸ್ತಿ ಟಾಕ್ ಶೋನ ಮಾಡಬೇಕು. ನಾನು ಹೇಳ್ದಾಗೆ ಕಾಫಿ ವಿತ್ ಸಂಧ್ಯಾ ಮೇ ಬಿ. ಸೊ ಅದು ಖಂಡಿತ ನೀವು ಅದು ಯೋಚನೆ ಮಾಡಲೇಬೇಕು. ಆ್ಯಂಡ್ ಅದಾದಮೇಲೆ ಈ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನನ್ನು ಸ್ಪೆಷಲಿ ಇನ್ವೈಟ್ ಮಾಡಿದ್ದಕ್ಕೆ ಹರ್ಷಿತಾ ಅವರಾಗಿರ್ಬೋದು, ನೀವಾಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮ್ಯಾಂಗ್ಳೂರ್ ಮಿರರ್ ಈ ಚಾನಲ್ನ ನೀವೆಲ್ಲರೂ ನೋಡಬೇಕು ಅಂತ ನಾನು ಶೈಲಶ್ರೀ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದಲ್ಲದೆ ಈ ಯೂಟ್ಯೂಬ್ ಚಾನಲ್ ಹೆಸರೇ ಮ್ಯಾಂಗ್ಳೂರ್ ಮಿರರ್ ಅಲ್ಲ. ಸೊ ಅದನ್ನು ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಆ್ಯಂಡ್ ಇನ್ನು ಜಾಸ್ತಿ ಜನರಿಗೆ ಇದು ರೀಚ್ ಆಗಬೇಕು ಅಂತ ನಾನು ಕೇಳಿಕೊಂಡು ಐ ಆಮ್ ಜಸ್ಟ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. You keep watching Mirror Image in our own channel, Mangalore Mirror, and this is Solid Sandhya signing off.